ಬಿರ್ಮಿದ ಕೂಟವೊಂದಿಗೆ 2022 ಕ್ರೀಡೋತ್ಸವ ಕೂಟದ ಬಗ್ಗೆ ನಮ್ಮಲ್ಲ ಬಿರ್ಮಿದ ಕೂಟ ನಡೆದುಕೊಂಡು ಶ್ರೀಯುತ ಜಾತ ಸಂಘ ಸಂಸ್ಥೆಯ ಮುತಾಲಿಕೆಡಿ ಗುಜಿ ಕಾರ್ಯಕ್ರಮ ಮತ್ತು ಜಿಲ್ಲಾಡಳಿತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಮುದಾಯ ರಚನೆ ಶಾಲಾ ಶಿಕ್ಷಣ ಕ್ಷೇತ್ರ ಇಲಾಖೆ ಉಪನಿರ್ದೇಶಕ ಆಡಳಿತ ಅಂಚನೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ದಕ್ಷಿಣ ವಲಯ ಅಂಚನೆ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸರ್ಕಾರ
ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ವಿಧಾನಸಭೆ ಮಾಡಿದ್ದೇವೆ. ಪರ್ಯವೇಕ್ಷಣೆಗಳಲ್ಲಿ ನಾವು ಪಥಸಂಚಲನಕ್ಕೆ ವಿಧಾನಸಭಾ ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆಯ 7 ತಾಲೂಕುಗಳಿಂದ ನೋಡಿದರೆ ಮಂಗಳೂರು ಉತ್ತರ, ಬಂಟ್ವಾಳ, ಬೆಳ್ತಂಗಡಿ, ಪುತ್ತೂರು, ಸುಳ್ಯ ಹಾಗೂ ಅತಿಥೇಯ ತಂಡ ಮಂಗಳೂರು ದಕ್ಷಿಣದ ಕ್ರೀಡಾಪಟುಗಳು ಈಗಾಗಲೇ ಈ ಸುಂದರ ಕ್ರೀಡಾಂಗಣದಲ್ಲಿ ಮಂಗಳ ಕ್ರೀಡಾಂಗಣದಲ್ಲಿ ಈಗಾಗಲೇ ಪಥಸಂಚಲನಕ್ಕಾಗಿ ಸಿದ್ಧರಾಗಿದ್ದಾರೆ.
ಮನೋ ಮನೋ ಜಗದೋಧಾರಕ ವಿನಾಶಕ ಜಗದೋಧಾರಕ ದೋಷ ವಿನಾಶಕ ಮನೋ
ಹಿತೈಷಿಗಳನ್ನ, ತೀರ್ಪುಗಾರರನ್ನ, ಎಲ್ಲ ಕ್ರೀಡಾಭಿಮಾನಿಗಳನ್ನ ಪ್ರೀತಿಯಿಂದ ಗೌರವದಿಂದ ಸರ್ಕಾರಿ ಪ್ರೌಢಶಾಲೆ ಹತ್ತಾವರಲ್ಲಿನ ವಿದ್ಯಾರ್ಥಿಗಳು ಸ್ವಾಗತ ನೃತ್ಯದ ಮೂಲಕ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾರೆ. ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟದ ಈ ಉದ್ಘಾಟನಾ ಸಮಾರಂಭದಲ್ಲಿ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ್ ಕಾಮತ್ರವರು. ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಅಂದರೆ ಶ್ರೀ ವೇದವ್ಯಾಸ್ ಕಾಮತ್ರವರು. ಯಾಕೆಂತ ಹೇಳಿದ್ರೆ ನಮಗೆ 1.5 ತಿಂಗಳಿಂದ ನಮ್ಮೊಂದಿಗಿದ್ದು, ನಾನು ಅವರೊಂದಿಗೆ ಇದ್ದು ಈ ಕ್ರೀಡಾಕೂಟ ಇಷ್ಟೊಂದು ಅದ್ದೂರಿಯಾಗಿ ಯಶಸ್ವಿಯಾಗಲು ಅವರೇ ಕಾರಣರು. ಅದಲ್ಲದೆ ನಮ್ಮ ಈ ಕ್ರೀಡಾಕೂಟಕ್ಕೆ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತು ಸಂಘಟನೆ ಅಂದ್ರೆ ಏನು ಅಂತೇಳಿ ನಮ್ಮ ಎಲ್ಲ ಶಿಕ್ಷಕರಿಗೆ ತೋರಿಸಿಕೊಟ್ಟವರು ಶ್ರೀಯುತ ಸನ್ಮಾನ್ಯ ಶ್ರೀ ಡಿ ವೇದವ್ಯಾಸ್ ಕಾಮತ್ರವರು. ಅವರೊಂದಿಗೆ ಅವರ ಜೊತೆಯಲ್ಲಿ ಚೇತನ್ ಕೂಡ, ಅವರನ್ನು ಕೂಡ ನೆನಪಿಸಬೇಕು. ನಾನು ಅವರಿಗೆ ಒಂದು ಉಪದ್ರ ಮಾಡಿದಷ್ಟು ಯಾರು ಇಲ್ಲ. ಹಾಗಾಗಿ ಅವರು ನಮ್ಮೊಂದಿಗೆ ಸಹ ಅವರು ಸಹ ಇದ್ದಾರೆ. ಸರ್, ವೇದವ್ಯಾಸ್ ಕಾಮತ್ ಅವರಿಗೆ ನಾನು ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತೇನೆ. ಸರ್, ಶ್ರೀ ಪ್ರಶಸ್ತಿ ಪುರಸ್ಕೃತರು, ನಮ್ಮೆಲ್ಲರ ಹಿರಿಯರು, ಮಾರ್ಗದರ್ಶಕರು. ಒಂದು ಸರ್ಕಾರಿ ಶಾಲೆಯನ್ನು ಯಾರಿಗೂ ನಿರೀಕ್ಷೆಗೆ ಮೀರದಂತೆ ನಮ್ಮ ಈ ದಕ್ಷಿಣ ವಲಯದಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ಮಿನುಗುವಂತೆ ಮಾಡಿದವರು ಶ್ರೀಯುತ ಪದ್ಮಶ್ರೀ ಆಜಬ್ಬರ್ ಅವರು. ಅವರು ಕೂಡ ನಮ್ಮೊಂದಿಗೆ ವೇದಿಕೆಯಲ್ಲಿದ್ದಾರೆ. ಹಿರಿಯರಾದ ಆಜಬ್ಬರ್ ಅವರಿಗೆ ನಾನು ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತೇನೆ. ಉಪ ಮಹಾಪೌರರಾದ ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರ ಸಹಕಾರ ಕೂಡ ನಮಗೆ ಇದೆ. ನಾನು ವೇದವ್ಯಾಸ್ ಕಾಮತ್ರವರು ಅವರ ಮೇರೆಗೆ ನಮಗೆ ಮಹಾನಗರ ಪಾಲಿಕೆಯಿಂದ ಆದಷ್ಟು ನಿರೀಕ್ಷಿತ ಫಲವನ್ನು ದೊರಕಿಸಿಕೊಟ್ಟಿದ್ದಾರೆ. ಶ್ರೀಮತಿ ಪೂರ್ಣಿಮಾ ಮೇಡಮ್ ಅವರಿಗೆ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ನಮ್ಮ ಅತ್ತಾವರದ ಹಿರಿಮೆ, ನಮ್ಮ ಆಧಾರ ಸ್ತಂಭ, ನಾಲ್ಕು ಗೋಡೆಗಳ ಸ್ತಂಭ ಅಂತಲೂ ಹೇಳ್ಬೋದು. ನಮ್ಮ ರತೀಂದ್ರನಾಥ್ ಸರ್ ಅವರು, ಆಶ್ವಣ್ಣ ಅಂತ ನಾವು ಹೇಳ್ತೇವೆ ಅವರನ್ನು. ನನ್ನೊಂದಿಗೆ ಇಷ್ಟು ಬ್ಯುಸಿಯಾಗಿ ಉದ್ಯಮ ಅವರದ್ದು ಆದರೂ ಕೂಡ ನಾನೊಂದು ಫೋನ್ ಮಾಡುವಾಗ 10 ಸಲ ಅಲ್ಲ, 11 ಸಲ ಅಲ್ಲ, ಎಷ್ಟು ಸಲ ಫೋನ್ ಮಾಡುವಾಗ ಕೂಡ ಶಾಸಕರಿಗೆ ಮಾಡಿ ನೀವು ಬನ್ನಿ ಅಂತ ಹೇಳುವಾಗ ನಮ್ಮೊಂದಿಗೆ ಸಹಕರಿಸಿದವರು ಆಶ್ವಣ್ಣ ಸರ್. ನಿಮಗೆ ಕೂಡ ನಾನು ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ತೆರಿಗೆ ನಿರ್ಧರಣೆ, ಹಣಕಾಸು ಮತ್ತು ಅಪೀಲು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಸನ್ಮಾನ್ಯ ಶ್ರೀ ಕಿಶೋರ್ ಕೊಟ್ಟಾರಿ ಅವರು ಸಹ ಇದ್ದಾರೆ. ಸರ್, ತಮಗೂ ಕೂಡ ಸಹಕಾರವನ್ನು ನೀಡಿದ್ದಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಇದ್ದಾರೆ ನಮ್ಮ ರೊಟೇರಿಯನ್ ಬಾಲಕೃಷ್ಣ ಶೆಟ್ಟಿ ಸರ್. ಅವರನ್ನು ಕೂಡ ರೋಟರಿ ಕ್ಲಬ್ ಮಂಗಳೂರುಪುರದಲ್ಲಿದ್ದು ನಮ್ಮ ಶಾಲೆಗೆ ಯಾವ ರೀತಿಯ ಎಲ್ಲ ರೀತಿಯ ಸಹಕಾರವನ್ನು ನೀಡಿ ನಮ್ಮ ಶಾಲೆಯನ್ನು ಉನ್ನತ ಮಟ್ಟಕ್ಕೆ ಏರಿಸಿದವರು ಶ್ರೀಯುತ ಬಾಲಕೃಷ್ಣ ಶೆಟ್ಟಿ ಹಾಗೂ ಅವರ ತಂಡದವರು. ಸೊ ನಮ್ಮ ಈ ಜಿಲ್ಲಾ ಸಂಘಟನಾ ಸಮಿತಿಯ ಕೋಶಾಧಿಕಾರಿಯಾಗಿದ್ದಾರೆ. ಅವರಿಗೆ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮೊಂದಿಗಿದ್ದಾರೆ ಸಹ ನಿರ್ದೇಶಕರು ಹಾಗೂ ಪ್ರಾಂಶುಪಾಲರು, ಶಿಕ್ಷಕ ಮಹಾವಿದ್ಯಾಲಯ ದಕ್ಷಿಣ ಕನ್ನಡ ಜಿಲ್ಲೆ ಶ್ರೀಯುತ ಸನ್ಮಾನ್ಯ ಡಾಕ್ಟರ್ ಸಿಪಿಎಂ ಮಂಟೇರೆ ಸರ್. ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಮಾನ್ಯ ಉಪನಿರ್ದೇಶಕರು ಆಡಳಿತ ಸುಧಾಕರ್ ಕೆ ಸರ್. ನಿನ್ನೆ ರಾತ್ರಿ ಕೂಡ ಬಂದು ನಮ್ಮ ಜೊತೆ ಇದ್ದು ನಮಗೆ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಸರ್. ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ಉಪನಿರ್ದೇಶಕರ ಅಭಿವೃದ್ಧಿ ಹಾಗೂ ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ತರಬೇತಿ ಸಂಸ್ಥೆ ಸನ್ಮಾನ್ಯ ಶ್ರೀಮತಿ ರಾಜಲಕ್ಷ್ಮಿ ಮೇಡಮ್. ಅವರಿಗೆ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಂಗಳೂರು ದಕ್ಷಿಣ ವಲಯ 1.5 ತಿಂಗಳಿಂದ ನಮ್ಮ ಜೊತೆಗಿದ್ದು ಎಲ್ಲ ರೀತಿಯ ಇಲಾಖಾ ಸಹಕಾರವನ್ನು ನೀಡಿ ನಮಗೆ ಸಹಕರಿಸಿದ್ದಾರೆ. ಈಶ್ವರ್ ಸರ್, HR ಈಶ್ವರ್, ಅವರಿಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ದೈಹಿಕ ಶಿಕ್ಷಣ ಅಧಿಕಾರಿಗಳಾದ ಶ್ರೀಯುತ ಭುವನೇಶ್ ಸರ್ ಇದ್ದಾರೆ. ಅವರು ಕೂಡ ಎಲ್ಲ ರೀತಿಯ ಸಹಕಾರ ನೀಡಿದ್ದಕ್ಕೆ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ಪ್ರಶಾಂತ್ ಕುಮಾರ್ KS, ಕ್ಷೇತ್ರ ಸಮನ್ವಯಾಧಿಕಾರಿಗಳು. ಎಲ್ಲ ರೀತಿಯ ಯಾವುದೇ ಇರಲಿ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಳ್ಬೇಕಾದ್ರೆ ಆ ರೀತಿಯ ಅಧಿಕಾರಿಗಳಿದ್ರೆ ನಮಗೆ ಎಲ್ಲ ರೀತಿಯ ನೆರವಾಗುತ್ತದೆ ಸರ್. ನಿಮಗೆ ನಾನು ಹೃದಯ ಸ್ಪರ್ಶಿ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ನಮ್ಮ BRPC ಮ್ಯಾನೇಜರ್ ಪೂರ್ಣಿಮಾ ಮೇಡಮ್. ಎಲ್ಲ ರೀತಿಯ ಸಂತೋಷದಿಂದ ಇವತ್ತು ಕಾರ್ಯಕ್ರಮಕ್ಕೆ
ಒಂದು ಸಹಕಾರ ಮೇಡಮ್ ನಿಮಗೆ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಎಲ್ಲ ನಮ್ಮ ದಕ್ಷಿಣ ವಲಯದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಿದ್ದಾರೆ. ಸರ್ ತಮಗೂ ರವಿಶಂಕರ್ ನೀಲಾವರ ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರ್ತೇನೆ. ನನಗೆ ನನ್ನ ಜೊತೆ 1.5 ತಿಂಗಳಿಂದ ಇದ್ದು ಎಲ್ಲ ರೀತಿಯ ಸಹಕಾರ ಕೊಟ್ಟವರು ಶ್ರೀಯುತ ಗುರುಪ್ರಸಾದ್, ನಮ್ಮ ಸಂಘಟನಾ ಸಮಿತಿಯ ಉಪಾಧ್ಯಕ್ಷರು ಹಾಗೂ ನಮ್ಮ SDMCಯ ಕಾರ್ಯದರ್ಶಿ ಅವರು ಆಗಿದ್ದಾರೆ ಶ್ರೀಯುತ ಗುರುಪ್ರಸಾದ್ ರವರು. ಸರ್ ತಮಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ವೇದಿಕೆಯಲ್ಲಿ ಎಲ್ಲಾ ಸಂಘದ ಅಧ್ಯಕ್ಷರು, ತಾಲೂಕು ಸಂಘದ ಅಧ್ಯಕ್ಷರು ಹಾಗೂ ಜಿಲ್ಲಾ ಸಂಘದ ಅಧ್ಯಕ್ಷರಿದ್ದಾರೆ, ಅವರಿಗೆ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು, ಎಲ್ಲಾ ತಾಲೂಕಿನ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಿದ್ದಾರೆ, ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ನಮಸ್ತೆ, ಆಲ್ ದಿ ಬೆಸ್ಟ್, ಕಂಗ್ರಾಚುಲೇಷನ್. ನಮ್ದು ಕರೆಕ್ಟ್ ಆಗಿದೆ. ಒಂದು ಚೇರ್ ಇದೆ ಪರಿಸ್ಥಿತಿ ಹಾಗೂ ವಿಧಾನ ಪರಿಷತ್ತಿನ ಉಪನಾಯಕರಾದ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಸರ್ ಅವರು ಆಗಮಿಸಿದ್ದಾರೆ. ಸರ್ ತಾವು ನಮ್ಮ ದಕ್ಷಿಣ ವಲಯದ ಮಕ್ಕಳಿಗೆ ಟಿ ಶರ್ಟ್ ಅನ್ನು ಒದಗಿಸಿದ್ದೀರಿ. ಇವತ್ತು ಅದೇ ಯೂನಿಫಾರ್ಮ್ ಅಲ್ಲಿ ಇವತ್ತು ಮಾರ್ಚ್ ಪಾಸ್ಟ್ ಅನ್ನು ಕೂಡ ಮಾಡಿದ್ದಾರೆ. ಸರ್ ನಿಮಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಿಮ್ಮ ಸಹಕಾರಕ್ಕೆ ವಂದಿಸುತ್ತಾ ನಿಮಗೆ ಕೂಡ ಹೃದಯಸ್ಫೂರ್ತಿ ಸ್ವಾಗತವನ್ನು ಕೋರುತ್ತೇನೆ. ಪ್ರಾಂಶುಪಾಲರ ಸಂಘದ ಅಧ್ಯಕ್ಷರು ಇದ್ದಾರೆ, ತಾಲೂಕು ಸಂಘದ ಅಧ್ಯಕ್ಷರು, ಜಿಲ್ಲಾ ಸಂಘದ ಅಧ್ಯಕ್ಷರು, ಸಹಸ್ರ ಶಿಕ್ಷಕರ ಸಂಘದ ಜಿಲ್ಲಾ ಸಂಘದ ಅಧ್ಯಕ್ಷರು ಹಾಗೂ ತಾಲೂಕು ಸಂಘದ ಅಧ್ಯಕ್ಷರು, ದೈಹಿಕ ಶಿಕ್ಷಣ ಸಂಘದ ಕಾರ್ಯದರ್ಶಿಗಳು ಹಾಗೂ ತಾಲೂಕು ಸಂಘದ ಅಧ್ಯಕ್ಷರು, ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು, ಆಮೇಲೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಸಂಘದ ಅಧ್ಯಕ್ಷರು ಹಾಗೂ ಜಿಲ್ಲಾ ಸಂಘದ ಅಧ್ಯಕ್ಷರು, ಅನುದಾನಿತ ಶಾಲಾ ಪ್ರಾಥಮಿಕ ಶಾಲಾ ಹಾಗೂ ಜಿಲ್ಲಾ ಸಂಘದ ಅಧ್ಯಕ್ಷರು, ಆಮೇಲೆ ಎಲ್ಲಾ ಸಂಘಗಳು ಇಲ್ಲಿ ಬಂದ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರು, ಪದಾಧಿಕಾರಿಗಳೆಲ್ಲ ಇದ್ದೀರಿ. ಎಲ್ಲರಿಗೂ ಮತ್ತೆ ನಮ್ಮ SDMC ಅಧ್ಯಕ್ಷರು, ಪ್ರಾಥಮಿಕ ಶಾಲಾ SDMC ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ಬಂದಂತಹ ಮಾಧ್ಯಮದವರಿಗೆ ಹಾಗೂ ದೃಶ್ಯ ಮಾಧ್ಯಮದವರು ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಇಲ್ಲಿ ನಮ್ಮ ತಾಲೂಕಿನ 7 ಬ್ಯಾಂಡ್ ತಂಡಗಳು ಬಂದಿದೆ. ಸೈಂಟ್ ಮೇರಿಸ್ ಪ್ರೈಮರಿ, ಸೈಂಟ್ ಮೇರಿಸ್ ಹೈಸ್ಕೂಲ್, ಜೆರೋಸಾ ಬಂದಿದೆ, ಕಪಿತಾನಿಯಾ ಬಂದಿದೆ, ಸೈಂಟ್ ರೇಮಂಡ್ಸ್ ಬಂದಿದೆ, ಆಮೇಲೆ ಸೇಕ್ರೆಡ್ ಆರ್ಟ್ಸ್ ಬಂದಿದೆ, ನಿತ್ಯೋದಯ ಪೆರ್ಮನ್ನೂರು. ಈ ತಂಡಗಳು ಬಂದು ಈ ಮಾರ್ಚ್ ಪಾಸ್ಟ್ನ ಶೋಭೆ ನೆಚ್ಚಿಸಿದ್ದಾರೆ. ಅಲ್ಲಿಯ ಎಲ್ಲರಿಗೂ ಸಹ ಶಿಕ್ಷಕ ವೃಂದದವರಿಗೆ, ಮಕ್ಕಳಿಗೆ ಸಹ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಕಾಶ ಶಾಲೆಯ NCC ತಂಡ ಕೂಡ ಬಂದಿದೆ, ಅವರಿಗೂ ಕೂಡ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ನಿನ್ನೆ ಇವತ್ತಿನವರೆಗೆ ಸಹಕರಿಸಿದ ನಮ್ಮ ಮಿತ್ರರಾದ ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲರಿದ್ದೀರಿ, ಅವರಿಗೆ ಕೂಡ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ವಿಶೇಷವಾಗಿ ಸಹಕರಿಸಿದ ಎಲ್ಲರಿಗೂ ನಾನು ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಮೇಡಮ್ ತಮಗೂ ಕೂಡ ಪ್ರೀತಿಯ ಸ್ವಾಗತ. ಕಾರ್ಯಕ್ರಮದ ಮುಖ್ಯ ಮಾತುಗಳು ಶ್ರೀ ಭುವನೇಶ್ ಜೆ, ಜಿಲ್ಲಾ ದೈಹಿಕ ಶಿಕ್ಷಣಾಧಿಕಾರಿಗಳು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ದಕ್ಷಿಣ ಕನ್ನಡ ಇವರಿಂದ. ದೀಪ ಜ್ಞಾನದ ಸಂಕೇತ, ಅಭಿವೃದ್ಧಿಯ ದ್ಯೋತಕ, ಪರ್ಯ ಸಂಗೀತ, ನಂದಾದೀಪ ಅರಿವಿನ ಸಂಕೇತ. ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಉಪನಿರ್ದೇಶಕರ ಕಚೇರಿ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಮಂಗಳೂರು ದಕ್ಷಿಣ ವಲಯ, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘ, ರೋಟರಿ ಕ್ಲಬ್ ಮಂಗಳೂರು ಪೂರ್ವ,
ಲಯನ್ಸ್ ಕ್ಲಬ್ ಕಾವೇರಿ ಹಾಗೂ ಬಹಳ ಯಶಸ್ವಿಯಾಗಿ ಈ ಒಂದು ಜಿಲ್ಲಾ ಮಟ್ಟದ ಅಥ್ಲೆಟಿಕ್ ಕ್ರೀಡಾಕೂಟವನ್ನು ಮಂಗಳೂರು ನಗರ ದಕ್ಷಿಣದ ಕ್ಷೇತ್ರದಲ್ಲಿರುವಂತಹ ಬಹಳ ಪುರಾತನ ಶಾಲೆಯಲ್ಲಿ ಒಂದಾದಂಥ ಶಾಲೆ ಸರಕಾರಿ ಪ್ರೌಢಶಾಲೆ ಹತ್ತಾವರದ ವತಿಯಿಂದ ನಡೆಯುವಂತಹ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಬಾಲಕ ಬಾಲಕಿಯರ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಶಿಕ್ಷಣ ಕ್ಷೇತ್ರದಲ್ಲಿ ಬಹಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಡ್ತಾ ಕನ್ನಡ ಮಾಧ್ಯಮದ ಶಾಲೆಯನ್ನ ರಾಜ್ಯ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರ ಸೇವೆಯನ್ನ ಮೆಚ್ಚುಗೆ ವ್ಯಕ್ತಪಡಿಸಿಕೊಂಡು ಶಾಲೆಯನ್ನ ಯಾವ ರೀತಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಬಹಳ ದೊಡ್ಡ ರೀತಿಯಲ್ಲಿ ಕೊಡುಗೆಯನ್ನು ಕೊಟ್ಟಂತಹ ಈ ದೇಶದ ಅತ್ಯುನ್ನತ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ಆದರಣೀಯ ಹರೇಕಳ ಹಾಜಪ್ಪ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಿತ್ರ ಯುಟಿ ಖಾದರ್ ಅವರೇ, ಮಂಗಳೂರು ಮಹಾನಗರ ಪಾಲಿಕೆ ಉಪಮಹಾಪೌರರು ಶ್ರೀಮತಿ ಪೂರ್ಣಿಮಾ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ತೆರಿಗೆ ನಿರ್ಧಾರ ಹಣಕಾಸು ಸಮಿತಿಯ ಅಧ್ಯಕ್ಷರು ಸನ್ಮಾನ್ಯ ಕಿಶೋರ್ ಕೊಟ್ಟಾರಿ ಅವರೇ, ಗೌರವಾನ್ವಿತ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಡಿಡಿಪಿ ಅವರೇ, ಅದೇ ರೀತಿ ಕಾರ್ಯಕ್ರಮದಲ್ಲಿ ಉಪಸ್ಥಿತ ಸಿಪ್ರಿಯನ್ ಮಂತೋರ್ ಅವರೇ, ಉಪನಿರ್ದೇಶಕರ ಅಭಿವೃದ್ಧಿ ಶ್ರೀಮತಿ ರಾಜಲಕ್ಷ್ಮಿ ಅವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತ ಕ್ಷೇತ್ರ ಶಿಕ್ಷಣಾಧಿಕಾರಿ HR ಈಶ್ವರ್ ಅವರೇ, ಉಪನಿರ್ದೇಶಕ ಸುಧಾಕರ್ ಅವರೇ, ರವಿಶಂಕರ್ ನೀಲಾವರ್ ಅವರೇ, ಭುವನೇಶ್ ಅವರೇ, ಅದೇ ರೀತಿ ಪ್ರಶಾಂತ್ ಕುಮಾರ್ ಅವರೇ, ಶಿವಕುಮಾರ್ ಅವರೇ, ಪದ್ಮನಾಭ ಅವರೇ, ರೊಟೋರಿಯನ್ ಬಾಲಕೃಷ್ಣ ಶೆಟ್ಟಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಸರ್ವ ಸಂಘದ ಎಲ್ಲ ಪದಾಧಿಕಾರಿಗಳೇ, ಅಧ್ಯಕ್ಷರೇ, ಅವ್ರನ್ನ ಲಾಸ್ಟ್ ಪಂಪೆ ಈ ಕಾರ್ಯಕ್ರಮವನ್ನ ಇಷ್ಟೊಂದು ಅದ್ದೂರಿಯಾಗಿ ಮಾಡಬೇಕು, ಹತ್ತಾವರ ನನ್ನ ಶಾಲೆಗೆ ಇಷ್ಟೊಂದು ದೊಡ್ಡ ಮಹತ್ವದ ಜಿಲ್ಲಾ ಮಟ್ಟದ ಅಥ್ಲೆಟಿಕ್ಸ್ ಕ್ರೀಡಾಕೂಟಕ್ಕೆ ಅವಕಾಶಗಳು ಕೊಟ್ಟಿದ್ದಾರೆ, ಇದನ್ನು ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕು. ನಮ್ಮ ಮಂಗಳೂರು ನಗರಕ್ಕೆ ಇಡೀ ಜಿಲ್ಲೆಯ ಕ್ರೀಡಾಪಟುಗಳನ್ನು ತರಬೇಕು, ಅವರಿಗೆ ಅವಕಾಶವನ್ನ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಇದರ ಸಂಪೂರ್ಣವಾದ ನೇತೃತ್ವವನ್ನು ವಹಿಸಿಕೊಂಡಂತ ಗೌರವಾನ್ವಿತ ಆದರಣೀಯ ನಮ್ಮ ಹಿರಿಯರಾದಂತ ಈ ಕಾರ್ಯಕ್ರಮ ಇಷ್ಟೊಂದು ಯಶಸ್ವಿಯಾಗಿ ಅದ್ದೂರಿಯಾಗಿ ಆಗ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ಕಾರಣಕರ್ತರಾದಂತ ಆದರಣೀಯ ನಮ್ಮ ಮಿತ್ರರಾದಂತಹ ಸರ್ಕಾರಿ ಪ್ರೌಢಶಾಲೆ ಹತ್ತಾವರದ ಜಿಲ್ಲಾ ಕ್ರೀಡಾಕೂಟ ಸಮಿತಿಯ ಅಧ್ಯಕ್ಷರು ಮತ್ತು ಶಾಲೆಯ ಸಮಿತಿಯ ಅಧ್ಯಕ್ಷರಾಗಿರುವಂತಹ ರತೀಂದ್ರನಾಥ್ ಅವರು, ಅವರಿಗೆ ಎಲ್ಲರೂ ಬಹಳ ದೊಡ್ಡ ರೀತಿಯ ಚಪ್ಪಾಳೆಯನ್ನು ತಟ್ಟಬೇಕು. ಯಾಕೆ ತಟ್ಟಬೇಕು ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಇಷ್ಟೊಂದು ದೊಡ್ಡ ರೀತಿಯಲ್ಲಿ ಸಕ್ಸಸ್ ಆಗಬೇಕಾದ್ರೆ ಅವರೇ ದೊಡ್ಡ ಕಾರಣಕರ್ತರು ಅಂತೇಳಿ ನಾನು ಅವರಿಗೆ ಅಭಿನಂದನೆಗಳನ್ನು ಕೊಡ್ತಾ ಇದ್ದೇನೆ. ಅದಲ್ಲದೆ ಈ ಕಾರ್ಯಕ್ರಮದಲ್ಲಿ ಇನ್ನೊಂದು ನಮ್ಮ ಮೇಡಮ್ ಲಿಲ್ಲಿ ಪಾಯಸ್ ಮೇಡಮ್ ಅವರು, ಅವರ ಇಬ್ಬರ ಹೆಸರು ನಾನು ಲಾಸ್ಟ್ ಉಲ್ಲೇಖ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ ಕನಿಷ್ಠ ಒಂದು 10-25 ಬಾರಿ ಅವರಿಗೆ ಕೆಲವೊಮ್ಮೆ ಸರ್ಕಾರದ ಪ್ರೋಟೋಕಾಲ್, ಶಾಸಕರ ಪ್ರೋಟೋಕಾಲ್ ಅಥವಾ ಜಿಲ್ಲಾಡಳಿತದ ಪ್ರೋಟೋಕಾಲ್, ಅದರ ಮಧ್ಯದಲ್ಲಿ ಈ ಕ್ರೀಡಾಕೂಟಗಳನ್ನು ಯಶಸ್ವಿ ನಡೆಸಬೇಕು, ಒತ್ತಡ ಇದೆ. ಅದರ ಮಧ್ಯದಲ್ಲಿ ಅವರು ಮತ್ತು ರತೀಂದ್ರನಾಥ್ ಅವರು ಬಹಳ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇವತ್ತು ನನಗೆ ಕೂಡ ಬಹಳ ಖುಷಿ ಆಯಿತು. ಅದ್ದೂರಿಯಾದ ಮೆರವಣಿಗೆಯಲ್ಲಿ ಹುಲಿವೇಷವನ್ನು ಕೂಡ ನಮ್ಮ ಈ ಕರಾವಳಿಯ ಪ್ರತೀಕವಾದಂಥ ಗಂಡು ಕಲೆಯನ್ನ ಮಕ್ಕಳ ಮುಖಾಂತರ ಹುಲಿವೇಷದ ಬಣ್ಣವನ್ನು ಹಾಕುವ ಮುಖಾಂತರ ಒಂದು ಬಹಳ ಯಶಸ್ವಿಯಾದ ಕ್ರೀಡಾಕೂಟ ಇವತ್ತು ಆಯೋಜನೆ ಮಾಡಿದ್ದಕ್ಕಾಗಿ ಅವರಿಗೆ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇವತ್ತು ಈ ಕಾರ್ಯಕ್ರಮ ದೀಪ ಪ್ರಜ್ವಲನೆ ಮುಖಾಂತರ ಯಶಸ್ವಿಯಾಗಿ ಉದ್ಘಾಟನೆಗೊಂಡಿದೆ, ಬಹಳ ಯಶಸ್ವಿಯಾಗಿ ಅನುಷ್ಠಾನ ಆಗ್ತಾ ಇದೆ. ಇಡೀ ಜಿಲ್ಲೆಯ ಎಲ್ಲ ತಾಲೂಕಿನ ಶಿಕ್ಷಕರು, ದೈಹಿಕ ಶಿಕ್ಷಕರು, ವಿದ್ಯಾರ್ಥಿಗಳು ತಾವಿಲ್ಲಿ ಭಾಗವಹಿಸಿಕೊಂಡಿದ್ದಾರೆ. 2 ದಿವಸದ ಈ ಒಂದು ವಿಶೇಷವಾದಂತಹ ಈ ಕಾರ್ಯಕ್ರಮ, ಈ ಒಂದು ಕ್ರೀಡಾಕೂಟ ನಡೀಲಿಕ್ಕಿದೆ. 2,500 ವಿದ್ಯಾರ್ಥಿಗಳು ಭಾಗವಹಿಸ್ತಾರೆ ಅಂತ ಹೇಳುವಂತ ಒಟ್ಟು ಲೆಕ್ಕಾಚಾರಗಳನ್ನ ಹಾಕೊಂಡು
ಪೂರ್ಣ ಪ್ರಮಾಣದ ತಯಾರಿಗಳನ್ನ ಇವತ್ತು ಮಂಗಳೂರು ನಗರದ ಕಡೆಯಿಂದ ನಾವು ಯಶಸ್ವಿಯಾಗಿ ಅನುಷ್ಠಾನ ಮಾಡಿದ್ದೀವಿ. ಅದರಲ್ಲಿ ಕೂಡ ಹೆಚ್ಚಿನ ಜವಾಬ್ದಾರಿಯನ್ನ ನಮ್ಮ ಶಿಕ್ಷಣ ಸಂಸ್ಥೆ ಇಲಾಖೆ ಅದು DDP ಇರ್ಬೋದು, BO ಈಶ್ವರ್ ಅವರು ಇರ್ಬೋದು, ಇವರೆಲ್ಲರೂ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಂತ ಕ್ರೀಡಾ ನಮ್ಮ ಇಲಾಖೆ ಯಾವುದು ಯುವ ಸಬಲೀಕರಣ ಇಲಾಖೆಯವರು ಕೂಡ ಹೆಚ್ಚಿನ ಸಹಕಾರದೊಂದಿಗೆ ಈ ಕಾರ್ಯ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕೊನೆಯದಾಗಿ ಹೆಚ್ಚೊತ್ತು ಮಾತಾಡ್ಲಿಕ್ಕೆ ಹೋಗಲ್ಲ. ಒಟ್ಟು ಕಾರ್ಯಕ್ರಮಕ್ಕೆ ಮಹಾನಗರ ಪಾಲಿಕೆಯಿಂದ ಕೂಡ ನಮ್ಮ ಮೇಯರ್ ಜಯಾನಂದ್ ಅಂಚನ್ ಅವರು, ಉಪಮೇಯರ್ ಶ್ರೀಮತಿ ಪೂರ್ಣಿಮಾ ಅವರು, ನಮ್ಮ ತೆರಿಗೆ ಸಮಿತಿ ಅಧ್ಯಕ್ಷರು ಕಿಶೋರ್ ಕೊಟ್ಟಾರೆ ಅವರು, ನಾನು ಅವರಿಗೆ ಒಂದು ವಿಶೇಷವಾಗಿ ಮನವಿ ಮಾಡಿಕೊಂಡೆ. ಈ ಕಾರ್ಯಕ್ರಮಕ್ಕೆ ಸರಿಸುಮಾರು 12 ಲಕ್ಷ ರೂಪಾಯಿ ಖರ್ಚು ವೆಚ್ಚಗಳಿದೆ. ಅದಕ್ಕೆ ಮಹಾನಗರ ಪಾಲಿಕೆ ಕೂಡ ತಾವು ಭಾಗಿತ್ವವನ್ನು ಪಡ್ಕೊಳ್ಬೇಕು, ಇದಕ್ಕೆ ತಾವು ಬಹಳ ದೊಡ್ಡ ರೀತಿಯ ಮೊತ್ತವನ್ನು ಕೊಡಬೇಕು ಅಂತ ಹೇಳುವಾಗ ಮೇಯರ್, ಉಪಮೇಯರ್ ಮತ್ತು ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷರು 2 ಲಕ್ಷ ರೂಪಾಯಿ ಮೊತ್ತವನ್ನು ಮಹಾನಗರ ಪಾಲಿಕೆಯಿಂದ ಕೂಡ ಅವರು ಜೋಡಿಸುವಂತ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಹಾಗಾಗಿ ಎಲ್ಲರ ಸಹಕಾರಗಳನ್ನು ಬಹಳ ಯಶಸ್ವಿಯಾಗಿ ದೊರೆತಿದೆ. ಕೇವಲ ಒಂದು ಇಲಾಖೆ ಮಾತ್ರವಲ್ಲ, ಎಲ್ಲರ ಸಹಕಾರದೊಂದಿಗೆ ಈ ಒಂದು ಕ್ರೀಡಾಕೂಟ ಬಹಳ ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಕೊನೆಯದಾಗಿ ಈ ಕ್ರೀಡಾಕೂಟದಲ್ಲಿ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಜಿಲ್ಲಾ ಲೆವೆಲ್ನಲ್ಲಿ ಭಾಗವಹಿಸಿಕೊಂಡವರನ್ನ ಬಹುಮಾನ ಪಡ್ಕೊಂಡು ಅದರ ನಂತರ ರಾಜ್ಯ ಮಟ್ಟಕ್ಕೆ ಅವರಿಗೆ ಹೋಗುವಂತ ಅವಕಾಶಗಳನ್ನು ಕಲ್ಪಿಸಿಕೊಡುವಂಥದ್ದು, ರಾಜ್ಯದಿಂದ ಮತ್ತೆ ರಾಷ್ಟ್ರ ಮಟ್ಟಕ್ಕೆ, ಹೀಗೆ ಆ ವಿದ್ಯಾರ್ಥಿಗಳ ಪ್ರತಿಭೆ, ಅವರ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ತಾ ಒಳ್ಳೆಯ ರೀತಿಯ ಅವರ ಒಂದು ಬಹಳ ದೊಡ್ಡ ರೀತಿಯ ಅವರ ಪ್ರಯತ್ನಗಳೊಂದಿಗೆ ಅವರು ಇದರಲ್ಲಿ ಭಾಗವಹಿಸಿಕೊಳ್ತಾ ಅವರ ಸಂಪೂರ್ಣ ಪ್ರತಿಭೆಯನ್ನು ತೋರಿಸಿಕೊಳ್ಳಿಕ್ಕೆ ಒಂದು ಅವಕಾಶಗಳನ್ನು ಇವತ್ತು ಕೊಡ್ತಾ ಇದ್ದೇವೆ. ಹಾಗಾಗಿ ಇದನ್ನ ಯಶಸ್ವಿಯಾಗಿ ಅನುಷ್ಠಾನ ಮಾಡಬೇಕು. ಒಳ್ಳೆಯ ರೀತಿಯಲ್ಲಿ ಪ್ರತಿಭೆಗಳನ್ನ ತಾವು ತೋರಿಸ್ಕೊಡ್ಬೇಕು. ಕೇವಲ ವಿದ್ಯಾರ್ಥಿಗಳು ಇದರಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ಭಾಗವಹಿಸ್ತಿರೋ ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬಹುಮಾನವನ್ನು ಪಡ್ಕೊಳ್ಬೇಕು ಅಂತ ಹೇಳುವಂತ ವಿಶೇಷವಾದ ಕಾಳಜಿಯನ್ನು ಇಟ್ಕೊಂಡು ಇಲ್ಲಿ ಬರ್ತೀರಿ. ಆದ್ರೆ ಎಲ್ಲರಿಗೂ ಬಹುಮಾನ ಕೊಡ್ಲಿಕ್ಕೆ ಆಗತ್ತಾ ಅಂತ ಹೇಳಿದ್ರೆ ಆಗಲ್ಲ. ಎಲ್ಲರೂ ಬಹುಮಾನವನ್ನು ಪಡ್ಕೊಳ್ಬೇಕು ಅಂತ ಹೇಳುವಂತ ಮನಸ್ಸಿನಲ್ಲಿ ಇಚ್ಛಾಶಕ್ತಿಯನ್ನು ಹೊಂದಿದ್ರೆ ಕೇವಲ ಫಸ್ಟ್, ಸೆಕೆಂಡ್, ಥರ್ಡ್ ಮಾತ್ರ ಸಿಗುವಂಥದ್ದು. ಎಲ್ಲರಿಗೂ ಸಿಗಬೇಕು ಅಂತ ಆಶೆ ಇರ್ತದೆ. ಆದ್ರೆ ಒಳ್ಳೆಯ ಪ್ರತಿಭೆಯನ್ನ ಭಾಗವಹಿಸುವಿಕೆ ಬಹಳ ಮುಖ್ಯ. ಪ್ರತಿಭೆಗಳು ಒಳ್ಳೆ ರೀತಿಯಲ್ಲಿ ತಮ್ಮ ಒಂದು ಬೆಸ್ಟ್ ಪರ್ಫಾರ್ಮೆನ್ಸ್ ಶೋ ಅನ್ನ ತೋರಿಸುವಂಥದ್ದು ಮುಖ್ಯ. ಅದರ ನಂತರ ಬಹಳ ಯಶಸ್ವಿಯಾಗಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿಕೊಳ್ತಾ ಇವತ್ತು ಬಹುಮಾನ ಸಿಕ್ಕಿಲ್ಲದ್ರೆ ಮುಂದಿನ ದಿನಗಳಲ್ಲಿ ಸಿಗ್ತದೆ ಅಂತ ಹೇಳುವಂಥ ಭಾವನೆಯೊಂದಿಗೆ ಒಳ್ಳೆಯ ತಮ್ಮ ಕೊಡುಗೆಗಳನ್ನ ಇಲ್ಲಿ ಈ ಸಂದರ್ಭದಲ್ಲಿ ಕೊಡಿ ಅಂತ ಹೇಳುವಂಥ ಮಾತನ್ನ ಕೂಡ ಹೇಳ್ತೇನೆ. ಇವತ್ತು ನಮ್ಮ ಜಿಲ್ಲೆ ಸ್ಪರ್ಧೆಗೆ ವಿಶೇಷವಾದಂಥ ಅವಕಾಶಗಳನ್ನು ನಾವು ಕೊಡ್ತಾ ಇದ್ದೇವೆ. ಇವತ್ತು ವಿಶೇಷವಾದ ಅವಕಾಶ ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಈ ಕ್ರೀಡಾಂಗಣವನ್ನು ಮೇಲ್ದರ್ಜೆಗೆ ಏರಿಸುವಂತ ಕೆಲಸ ಕಾರ್ಯಗಳನ್ನ ಈಗಾಗಲೇ ನಾವು ಕೈಗೆತ್ತಿಕೊಳ್ತಾ ಇದ್ದೇವೆ. ಈ ಕ್ರೀಡಾಂಗಣದ ಒಂದು ಭಾಗ ಸ್ಮಾರ್ಟ್ ಸಿಟಿಯಿಂದ 10 ಕೋಟಿ ರೂಪಾಯಿಯಲ್ಲಿ ಅನುಷ್ಠಾನ ಮಾಡುವಂತ ಕೆಲಸ ಕಾರ್ಯಗಳು ಮಾಡಿದ್ದೇವೆ. ಸಂಪೂರ್ಣ ಈ ಸ್ಟೇಡಿಯಂಗೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಈಗಾಗಲೇ ತಯಾರು ಮಾಡಿಕೊಂಡು ಅದಕ್ಕೆ ಹಂತವಾಗಿ ಸರ್ಕಾರದ ವತಿಯಿಂದ ಹಣವನ್ನು ಜೋಡಿಸುವಂತ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೆ. ಕೇವಲ ಅದು ಮಾತ್ರವಲ್ಲ, ಇವತ್ತು ಮಂಗಳೂರಿನಲ್ಲಿ, ನಗರದಲ್ಲಿ ಒಂದು ಇಂಟರ್ನ್ಯಾಷನಲ್ ಲೆವೆಲ್ ಸ್ವಿಮ್ಮಿಂಗ್ ಪೂಲ್ ಅನ್ನ ನಮ್ಮ ಮಂಗಳದೇವಿಯ ಎಮ್ಮೆಕೆರೆ ಗ್ರೌಂಡ್ ನಲ್ಲಿ ಆಗ್ತಾ ಇದೆ. 90% ಕೆಲಸ ಮುಗಿದಿದೆ. ಡಿಸೆಂಬರ್, ಜನವರಿ ಹೊತ್ತಿಗೆ ಆ ಇಂಟರ್ನ್ಯಾಷನಲ್ ಲೆವೆಲ್ ಸ್ವಿಮ್ಮಿಂಗ್ ಪೂಲ್ ಕೂಡ ಲೋಕಾರ್ಪಣೆ ಆಗ್ತಾ ಇದೆ. ಕ್ರೀಡೆಗೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೇಳುವಂತ ಸಂದರ್ಭದಲ್ಲಿ ಇವತ್ತು ಮಂಗಳೂರಿನ ಉರ್ವ ಮಾರ್ಕೆಟ್ನ ಪಕ್ಕದಲ್ಲಿರುವಂತಹ ಜಾಗದಲ್ಲಿ ಇಂಟರ್ನ್ಯಾಷನಲ್ ಲೆವೆಲ್ ಕಬಡ್ಡಿ ಕೋರ್ಟ್ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಶಟಲ್ ಬ್ಯಾಡ್ಮಿಂಟನ್ ಕೋರ್ಟ್ಗೆ ಸರಿಸುಮಾರು 25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದನ್ನು ಕೂಡ ಈಗಾಗಲೇ 60% ಕೆಲಸ ಮುಗಿದು ಮುಂದಿನ ದಿನಗಳಲ್ಲಿ ಅದು ಕೂಡ ಲೋಕಾರ್ಪಣೆ ಆಗಲಿಕ್ಕಿದೆ. ಹಾಗೆ ಕುಸ್ತಿಗೆ ಕೂಡ ಒಂದು ಹೊಸದಾದ ಕ್ರೀಡಾಂಗಣವನ್ನು ಮಾಡ್ತಾ ಇದ್ದೇವೆ. ಹೀಗೆ ಹಲವಾರು ವರ್ಷಗಳಿರುವಂತಹ ಬೇಡಿಕೆಯನ್ನು ಒಂದೊಂದೇ ಈಡೇರಿಸ್ತಾ ಇಂಟರ್ನ್ಯಾಷನಲ್ ಸ್ಟೇಡಿಯಂ ಅನ್ನ 4-5 ಕ್ರೀಡೆಗಳಿಗೆ ಇವತ್ತು ಅವಕಾಶಗಳನ್ನು ಕೊಡ್ತಾ ಇದ್ದೇವೆ. ಇನ್ನು ಮುಂದೆ ಇನ್ನೂ 16 ಕ್ರೀಡೆಗಳಿಗೆ ಅವಕಾಶಗಳು ಕೊಡಬೇಕು ಅಂತ ಹೇಳುವಂತ ಬೇಡಿಕೆ ಇದೆ. ಅದನ್ನು ಕೂಡ ಹಂತದಲ್ಲಿ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನ ಪ್ರಾಮಾಣಿಕವಾಗಿ ನಾವು ಮಾಡ್ತೇವೆ. ಹಾಗಾಗಿ ಜಿಲ್ಲಾಡಳಿತ ಇರ್ಬೋದು, ಸರ್ಕಾರ ಇರ್ಬೋದು, ಜನಪ್ರತಿನಿಧಿಗಳಿರ್ಬೋದು, ಶಿಕ್ಷಕರಿರ್ಬೋದು ಅಥವಾ ಅಧ್ಯಾಪಕರಿರ್ಬೋದು, ಎಲ್ಲ ನಮ್ಮ ಇಲಾಖೆ ಇರ್ಬೋದು, ನಾವೆಲ್ಲ ಸೇರ್ಕೊಂಡು ಈ ಕಾರ್ಯಕ್ರಮ, ಈ ಸ್ಪರ್ಧಾಕೂಟ, ಅಥ್ಲೆಟಿಕ್ಸ್ ಸ್ಪರ್ಧಾಕೂಟ ಮಾತ್ರವಲ್ಲದೆ ನಮ್ಮ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಲ್ಲಿ ಕ್ರೀಡೆಗೆ ಹೆಚ್ಚಿನ ಒತ್ತನ್ನು ಕೊಡುವಂತ ದೃಷ್ಟಿಯಲ್ಲಿ ನಾವು ಒಳ್ಳೆ ರೀತಿಯ ಒಂದಾಗಿ ಕೊಡುಗೆಯನ್ನು ಕೊಡುವ ಅಂತ ಹೇಳುವಂತ ಮಾತನ್ನ ಹೇಳ್ತಾ, ಈ ರಾಜಕಾರಣಿಗಳು ಅಂತ ಹೇಳಿದ್ರೆ ಬಹಳಷ್ಟು ಕೆಲವೊಮ್ಮೆ ಸಂದರ್ಭ ನಮ್ಮದು ಬಹಳ
ನಾವು ಉದ್ದೇಶಪೂರ್ವಕವಾಗಿ ಮಾಡಲ್ಲ. ಅದು ನಾನಿರ್ಬೋದು, ಖಾದರ್ ಅವರಿರ್ಬೋದು, ನಾನಿರ್ಬೋದು, ಖಾದರ್ ಅವರಿರ್ಬೋದು. ನಾವೆಲ್ಲರೂ ಉದ್ದೇಶಪೂರ್ವಕವಾಗಿ ನಾವು ತಪ್ಪನ್ನ ಮಾಡೋಲ್ಲ. ಎಲ್ಲೋ ಒಂದು ಕಡೆ ಗಡಿಬಿಡಿಯಲ್ಲಿ ತಪ್ಪಾಗುತ್ತೆ. ನಮ್ದು 3 ತಪ್ಪುಗಳನ್ನು ನಾವು ಯಾವತ್ತೂ ಮಾಡ್ತೇವೆ. ಏನು ಅಂತ ಹೇಳಿದ್ರೆ, ನಾನಿರ್ಬೋದು, ಅವರಿರ್ಬೋದು, ಯಾವತ್ತೂ ಕಾರ್ಯಕ್ರಮಕ್ಕೆ ತಡವಾಗಿ ಬರ್ತೇವೆ. ಅವರು ನೋಡಿ ತಡವಾಗಿ ಬಂದಿದ್ದಾರೆ, ನಾವು ತಡವಾಗಿ ಬಂದಿದ್ದೇವೆ. ಹಾಗೆ ಇದೊಂದು ವಿಚಾರ ರಾಜಕಾರಣಿಗಳು ನಿರಂತರವಾಗಿ ಉದ್ದೇಶಪೂರ್ವಕವಾಗಿ ಕೆಲಸದ ಒತ್ತಡದ ಮೇಲೆ ಆ ರೀತಿ ಆಗ್ತದೆ. ಅದರ ನಂತರ ಏನು ಅಂತ ಹೇಳಿದ್ರೆ, ಮೈಕ್ ಸಿಕ್ಕಿದ್ರೆ ಬಿಡುವುದಿಲ್ಲ, ಮಾತಾಡ್ತಾ ಇರ್ತೀವಿ. ಹಾಗಾಗಿ ಅದನ್ನಂತೂ ನಾನು ಮಾಡ್ತಾ ಇದ್ದೇನೆ. ಈಗ 3ನೇದೇನು, ಇನ್ನೊಂದು ನೀವೆಲ್ಲ ಮಾಡ್ಲಿಕ್ಕೆ ಅನುಮತಿ ಕೊಡಬೇಕು. ಬೈಕ್ ಬಿಟ್ಟ ಕೂಡಲೇ ಕಾರ್ಯಕ್ರಮದಿಂದ ನಿರ್ಗಮಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಹಾಗಾಗಿ 2 ನೀವು ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಿ. ಮಾತಾಡಿ. ನಮ್ಮ ಉಸ್ತುವಾರಿ ಸಚಿವರು ಇವತ್ತು ವಿಶೇಷವಾದ ಒಂದು ಸಭೆ, ಕದಂಬಾಡಿ ರಾಮೇಗೌಡರ ನಾಡ್ದು 19 ತಾರೀಕಿಗೆ ಟಾಗೋರ್ ಪಾರ್ಕ್ ಒಳಗಡೆ ಒಂದು ಭವ್ಯವಾದ ಅವರ ಪ್ರತಿಮೆಯ ಅನುಷ್ಠಾನ ಆಗಲಿಕ್ಕಿದೆ. ಮುಖ್ಯಮಂತ್ರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅದರ ಪೂರ್ವ ತಯಾರಿಯ ಮೀಟಿಂಗಿಗೆ ಈಗಾಗಲೇ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಅವರು ಸರಿಸುಮಾರು ಬೈಕಂಪಾಡಿ ಪಾಸಾಗಿ ಬರ್ತಾ ಇದ್ದಾರೆ ಅಂತ ಕರೆ ಬಂತು. ಹಾಗಾಗಿ ಅಲ್ಲಿಗೆ ಹೋಗಬೇಕಾದಂತ ಅನಿವಾರ್ಯತೆ ಇದೆ. ಹಾಗಾಗಿ ತಾವೆಲ್ಲರೂ ಅನುಮತಿಯನ್ನು ಕೊಡ್ತೀರಾ ಅಂತ ಹೇಳುವಂತ ಭಾವಿಸ್ತೇನೆ. ಈ 3 ವಿಚಾರವನ್ನು 2 ಮಾಡಿ ಆಗಿದೆ, 3ನೇದು ಮಾಡ್ಲಿಕ್ಕೆ ಅನುಮತಿ ಕೊಡಿ ಅಂತ ಹೇಳುವಂತ ಮಾತನ್ನ ಹೇಳ್ತಾ ನೋಡಿ, ಖಾದರ್ ಕೂಡ ಹೌದು ಅಂತ ಹೇಳಿ. ಹೌದಾ? ಹಾಗೆ ನಾನು ಮಾಡಿದಾಗ ಅವ್ರು ಮಾಡ್ತಾರೆ, ಅವ್ರು ಮಾಡಿದಾಗ ನಾವು ಮಾಡ್ಬೇಕು. ಯಾಕಂದ್ರೆ ರಾಜಕಾರಣಿಗಳ ಇದಿದೆ, ಆ ರೀತಿಯ ಕೆಲಸ ಕಾರ್ಯಗಳು ಒತ್ತಡ ಇರ್ತಾರೆ. ಹಾಗಾಗಿ ಪಾಪ ಈ ಮಕ್ಕಳ ಮನಸ್ಸಿನಲ್ಲಿ ಏನು ಅಂತ ಹೇಳಿದ್ರೆ, ಅವರು ಬಹಳ ಶಾಮಿಯಾನ ಹಾಕೊಂಡು ಬಹಳ ತೃಪ್ತಿಯಾಗಿ ಫ್ಯಾನ್ ಅಡಿಯಲ್ಲಿ ಕೂತಿರ್ಬೇಕು. ನಾವು ಇಲ್ಲಿ ಬಿಸಿಲಲ್ಲಿ ಕೂತಿದ್ದೇವೆ. ಈ ಬಿಸಿಲಲ್ಲಿ ಕೂತಿದ್ದೀವಿ ಅಂತ ವ್ಯಕ್ತಿಗಳು ನಮ್ಮ ಕಷ್ಟ ನಿಮ್ಗೆ ಗೊತ್ತಾಗಲ್ಲ. ಹಾಗಾಗಿ ಬೇಗ ನಿಮ್ಮ ಭಾಷಣವನ್ನು ಮುಗಿಸಿ ನಮಗೆ ಆಟೋಟ ಸ್ಪರ್ಧೆವನ್ನ ಏರ್ಪಡಿಸಲು ಅವಕಾಶ ಕೊಡಿ ಅಂತೇಳಿ ಮಕ್ಕಳು ಕೇಳ್ತಾ ಇದ್ದಾರೆ. ಹಾಗಾಗಿ ಹೆಚ್ಚೊತ್ತು ಮಾತನಾಡದೆ ಇಷ್ಟೆಲ್ಲ ಬ್ಯಾಂಡಿನ ವ್ಯವಸ್ಥಿತವಾಗಿ ಒಂದು ಬಹಳ ಒಳ್ಳೆಯ ರೂಟ್ ಮಾರ್ಚನ್ನು ಆಯೋಜನೆ ಮಾಡಿದ್ದೀರಿ. ಬಹಳ ಯಶಸ್ವಿಯಾದ ಕಾರ್ಯಕ್ರಮ. ಕಳೆದ 4.5 ವರ್ಷಗಳಲ್ಲಿ ಇಷ್ಟೊಂದು ಅದ್ದೂರಿಯಾದಂತಹ ಜಿಲ್ಲಾ ಕ್ರೀಡಾಕೂಟವನ್ನು ನಾನು ಕಾಣಲಿಲ್ಲ. ಅದನ್ನು ನೀವು ಇಲ್ಲಿ ಇವತ್ತು ಆಯೋಜನೆ ಮಾಡಿದಿರಿ ಅಂತ ಹೇಳುವಂತ ಮಾತನ್ನ ಹೇಳ್ತಾ, ನಮ್ಮ ಇಲಾಖೆ ಅಧಿಕಾರಿಗಳಿಗೆ, ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಕಮಿಟಿ ಅಧ್ಯಕ್ಷರಿಗೆ, ಎಲ್ಲ ಇವರಿಗೆ ದೈಹಿಕ ಶಿಕ್ಷಕರ ಸಂಘ ಮತ್ತು ಅವರ ಪದಾಧಿಕಾರಿಗಳಿಗೆ ಮತ್ತು ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ, ಮಹಾನಗರ ಪಾಲಿಕೆಗೆ ನನ್ನ ಧನ್ಯವಾದಗಳನ್ನು ಸಮರ್ಪಿಸ್ತಾ ಎಲ್ರಿಗೂ ಶುಭವನ್ನ ಕೋರ್ತೇನೆ. ಧನ್ಯವಾದಗಳು. ಹೆಸರು ಕೇಳಿದವರು ಯಾರು ಕೂಡ ಇಲ್ಲ. ಹರೇಕೊಳವಂತಹ ಒಂದು ಗ್ರಾಮದಲ್ಲಿ ಒಂದು ಶಾಲೆಯನ್ನು ನಿರ್ಮಿಸಿ ಆ ಮೂಲಕ ಇಡೀ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಪಡೆದಂತಹ ಅಕ್ಷರ ಸಂತ ಹರೇಕೊಳ ಹಾಜಬ್ಬಾಯಿ ಅವರನ್ನ ಈ ನಮ್ಮ ಒಂದು ಜಿಲ್ಲಾ ಕ್ರೀಡಾಕೂಟದ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾಗಿ ನಾವೆಲ್ಲರೂ ಸೇರಿ ಗೌರವಿಸುತ್ತಿದ್ದೇವೆ. ಮಕ್ಕಳು ಜೋರಾದ ಚಪ್ಪಾಳೆಯೊಂದಿಗೆ ಈ ಒಂದು ಅಕ್ಷರ ಸಂತರನ್ನ ತಾವೆಲ್ಲರೂ ಗೌರವಿಸಿ. ಮಾನ್ಯ ವೇದವ್ಯಾಸ ಕಾಮತ್ರವರು ಸನ್ಮಾನವನ್ನು ಸ್ವೀಕರಿಸಿದಲ್ಲ ಹೇಳಿದ್ರು ಕೂಡ, ಒಂದು ಫೋನಲ್ಲಿ ಇವತ್ತು ಎಷ್ಟು ಮಕ್ಕಳು ಆರೆಂಜ್ ತಿಂದ್ರು ಸರ್, ಒಂದು ಫೋನಲ್ಲಿ ಎಷ್ಟು ಜನ ಮಜ್ಜಿಗೆ ಕುಡಿದ್ರು, ಒಂದು ಫೋನಲ್ಲಿ ಎಷ್ಟು ಜನ ಬೆಳಗಿನ ಸೆಟ್ ದೋಸೆ ಹಾಗೂ ಚಿಕ್ಕು ಶೀರ ತಿಂದ್ರು ಸರ್. ಅದೇ ರೀತಿ ಮಧ್ಯಾಹ್ನದ ಒಳ್ಳೆ ಉಪಹಾರ, ಇದೆಲ್ಲ ನಮ್ಮ ವೇದವ್ಯಾಸ ಕಾಮತ್ ಅವರಿಂದ ಒಂದು ಫೋನ್ ಕಾಲ್ ಅಲ್ಲಿ. ಅದಕ್ಕೋಸ್ಕರ ಅವರು ಸ್ವೀಕರಿಸಲೇಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ. ಅದಲ್ಲದೆ ಇನ್ನು ಮಕ್ಕಳಿಗೆ ಐಸ್ ಕ್ರೀಮ್, ಹಂಗೆ ಐಸ್ ಕ್ರೀಮ್ ಮತ್ತು ಐಡಿಯಲ್ ಐಸ್ ಕ್ರೀಮ್ ಇದನ್ನು ಕೂಡ ಇವತ್ತು ಮತ್ತು ನಾಳೆಗೆ ಆರೆಂಜ್ ಮತ್ತೆ ಮಜ್ಜಿಗೆ ಲಸ್ಸಿ ಇದೆಲ್ಲ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ ಶ್ರೀಯುತ ಸನ್ಮಾನ್ಯ ವೇದವ್ಯಾಸ ಕಾಮತ್ರವರಿಗೆ. ನನಗೆ ಎಷ್ಟು ಹೇಳಿದ್ರು ಸಾಲದು ಸರ್, ಧನ್ಯವಾದಗಳು ನಿಮಗೆ. ಯುಟಿ ಖಾದರ್ ಸರ್ ಅವರು ನಿಮ್ಮಲ್ಲಿ ಕೂಡ ಒಂದು ಫೋನ್ ಕಾಲ್ ನಮ್ಮದು ಎಂತ ಇದ್ರು ಕೂಡ ಸರ್ ಅವರು ಒಂದು ಫೋನ್ ಕಾಲಿಗೆ ಸರ್ ನಮ್ಮ ಮಕ್ಕಳಿಗೆ ಕ್ರೀಡಾ ಸಮವಸ್ತ್ರ ಆಗಬೇಕು, ನಾಡ್ದು ಮಂಗಳೂರು ದಕ್ಷಿಣ ವಲಯದವರು ಮಾರ್ಚ್ 1 ಅಲ್ಲಿ ಎಲ್ಲರೂ ನಮ್ಮ ಶಾಸಕರಿಗೆ, ದಕ್ಷಿಣ ವಲಯದ ಶಾಸಕರಿಗೆ ಯಾಕೆ ಹೊರೆ ಕೊಡೋದಂತ ನಮ್ಮ ಮಂಗಳೂರು ವಲಯದ ಶಾಸಕರಿಗೆ ಒಂದು ಹೊರೆ ಕೊಟ್ಟದ್ದು ಸರ್. ಅವರಿಗೆ
ಉಪನಾಯಕರು ಕರ್ನಾಟಕ ಸರ್ಕಾರ ಸನ್ಮಾನ್ಯ ಶ್ರೀ ಯುಟಿ ಖಾಯರ್ ಅವರು ಅವರನ್ನ ಪ್ರೀತಿಪೂರ್ವಕವಾಗಿ ನಾವು ನಮ್ಮ ಜಿಲ್ಲಾ ಸಂಘಟನೆ ಪರವಾಗಿ ಪ್ರೀತಿಪೂರ್ವಕವಾಗಿ ಗೌರವಿಸುತ್ತಾ ಅವರ ಶಾಲೆಯ ವಿದ್ಯಾರ್ಥಿನಿಯರು ಸಿದ್ಧರಾಗಬೇಕು ಸ್ವಾಗತ ನೃತ್ಯಕ್ಕಾಗಿ. ಬೇಗ ಸರ್ ಸೆಟ್ ಮಾಡಿ. ರಾಧಾಕೃಷ್ಣ ಸರ್ ಸ್ವಾಗತ ನೃತ್ಯ. ಅದಾದ್ಮೇಲೆ ಕ್ರೀಡಾ ಜ್ಯೋತಿ ಬರ್ತದೆ. ಆ ಮಕ್ಕಳ ಸ್ವಾಗತ ನೃತ್ಯಕ್ಕೆ ಮೇಡಮ್ ಸ್ವಾಗತ ನೃತ್ಯದ ಯಾರು ಜವಾಬ್ದಾರಿ ಬನ್ನಿ ಬೇಗ. ಕ್ಷೇತ್ರದಲ್ಲೂ ನೀನಿರುವೆ ನಿನಗಂದು ಶರಣಂ ಶರಣಂ ಶರಣಂ. ಮಕ್ಕಳು ಒಂದು ನಿಮಿಷ ಹಾಗೆ ರೀ. ಬಲೂನು ಹಾರಿಸುವುದರ ಮೂಲಕ ವಿದ್ಯುಕ್ತವಾಗಿ ಅಂಕಣವನ್ನು ಉದ್ಘಾಟಿಸುತ್ತಿದ್ದಾರೆ ಸನ್ಮಾನ್ಯ ಶ್ರೀ ವೇದವ್ಯಾಸ್ ಕಾಮತ್ ಸರ್ ಹಾಗೂ ಸನ್ಮಾನ್ಯ ಶ್ರೀ ಯುಟಿ ಖಾದರ್ ಮತ್ತು ಎಲ್ಲ ಗೌರವಾನ್ವಿತ ವ್ಯಕ್ತಿಗಳು ತಮ್ಮ ಕೀರ್ತಿ ಪತಾಕೆ ತಮ್ಮಲ್ಲಿ ಜನ ಜನಿತ ಗುರುವೇ ಆಟೋಟ ಕ್ರೀಡಾದಿ ವೈವಿಧ್ಯ ಕ್ಷೇತ್ರದಲ್ಲೂ ನೀನಿರುವೆ ನಿನಗಂದು ಶರಣಂ ಶರಣಂ ಶರಣಂ. स्वागतं सुस्वागतं शुभ संभ्रमदि सुस्वागतं स्वागतं सुस्वागतं शुभ संभ्रमदि सुस्वागतं विघ्न विनाशकं वन्दे क्रीडोत्सवद ಈ ದಿನದಿಂದೆ स्वागतं सुस्वागतं शुभ संभ्रमदि सुस्वागतं स्वागतं सुस्वागतं शुभ संभ्रमदि सुस्वागतम्. ಅಕ್ಷರ ಸಿದ್ಧಿಗಳೇ ನಮನ ಒಂದು ಕಹಳು ಧ್ವನಿ ಓಂಕಾರ ಅಕ್ಷರ ಸಿದ್ಧಿಗಳೇ ನಮನ ಕೊಂಬು ಕಹಳು ಧ್ವನಿ ಓಂಕಾರ ಮನದಲ್ಲಿ ಕೈ ಜೋಡಿಸಿದರೆ ಜಮಯೂರ ನೃತ್ಯದ ಅಲಂಕಾರ ತನು ಮನದಲ್ಲಿ ಕೈ ಜೋಡಿಸಿದರೆ ಜಮಯೂರ ನೃತ್ಯದ ಅಲಂಕಾರ. स्वागतं सुस्वागतं शुभ संभ्रमदि सुस्वागतं स्वागतं सुस्वागतं शुभ संभ्रमदि सुस्वागतम्.
ಭರತನಾಟ್ಯ ಭಾರತದ ಸಂಸ್ಕೃತಿಯ ನೇರುವಿನೆತ್ತರಕ್ಕೇರಿಸಿದ ಕಲೆ. ಮಣಿಪುರಿ ಮೋಹಿನಿಯಾಟಂ ಈ ಮಣ್ಣಿನೊಡನೆ ಬೆರೆತಿನ ಸೌಂದರ್ಯರಾವಣೆ. ಸ್ವಾಗತಂ ಸುಸ್ವಾಗತಂ ಶುಭ ಸಂಭ್ರಮದಿ ಸುಸ್ವಾಗತಂ. ಸ್ವಾಗತಂ ಸುಸ್ವಾಗತಂ ಶುಭ ಸಂಭ್ರಮದಿ ಸುಸ್ವಾಗತಂ. ವಿವಿಧತೆಯಲ್ಲೂ ಏಕತೆ ತೋರಿದ ಭಾರತ ಜನನಿಯ ತನುಜಾತೆ. ವಿವಿಧತೆಯಲ್ಲೂ ಏಕತೆ ತೋರಿದ ಭಾರತ ಜನನಿಯ ತನುಜಾತೆ. ಪೂರ್ಣ ಕುಂಭದ ವಿಷೇಕ ನಿನಗಿದ ಸರ್ಕಾರಗಳನ್ನು ಹರಸೆಂಬಯ ಮಾತೆ. ಪೂರ್ಣ ಕುಂಭದ ವಿಷೇಕ ನಿನಗಿದ ಸರ್ಕಾರಗಳನ್ನು ಹರಸೆಂಬಯ ಮಾತೆ. ಸ್ವಾಗತಂ ಸುಸ್ವಾಗತಂ ಶುಭ ಸಂಭ್ರಮದಿ ಸುಸ್ವಾಗತಂ. ಸ್ವಾಗತಂ ಸುಸ್ವಾಗತಂ ಶುಭ ಸಂಭ್ರಮದಿ ಸುಸ್ವಾಗತಂ. ಸರ್ಕಾರಿ ಸರ್ಕಾರ ಜಿಲ್ಲಾ ಘಟಕ ಸಚಿವರು ಇವರಿಗೆ